ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ತುಂಬಾ ಆರೋಗ್ಯಕರವಾಗಿರುವಂಥ ತುಂಬಾ ಮೆದುಮೆದುವಾಗಿರುವಂಥ ಜೋಳದ ಮುದ್ದೆಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬಾ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಈ ಜೋಳದ ಮುದ್ದೆಯನ್ನು ಮಾಡಲಿಕ್ಕೆ ನಾನೊಂದು 2.5 ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊತಾ ಇದ್ದೇನೆ. ನಾನೊಂದು 3 ಜನರಿಗಾಗುವಷ್ಟು ಈ ಜೋಳದ ಮುದ್ದೆಯನ್ನು ಮಾಡ್ತಾ ಇದ್ದೇನೆ. ಟೋಟಲ್ ಆಗಿ 2.5 ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊತಾ ಇದ್ದೇನೆ. ಒಂದು ದಪ್ಪ ತಳದ ಪಾತ್ರೆನ ತಗೋಬೇಕು ನಾವು ಯಾವಾಗಲೂ ಜೋಳದ ಮುದ್ದೆ ಮಾಡೋದಕ್ಕೆ, ಅಥವಾ ರಾಗಿ ಮುದ್ದೆಗೆ ಕೂಡ ಅಷ್ಟೇ. ಯಾಕಂತಂದರೆ ಇಲ್ಲಾಂದರೆ ತಳ ಹತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಯಾವ ಕಪ್ಪಲ್ಲಿ ನಾನು ಹಿಟ್ಟನ್ನು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 5 ಕಪ್ಪಷ್ಟು ನೀರನ್ನು ತಗೊತಾ ಇದ್ದೇನೆ. 5 ಬೌಲಷ್ಟು ನೀರನ್ನು ತಗೊತಾ ಇದ್ದೇನೆ. ಅಂದರೆ ಕರೆಕ್ಟಾಗಿ ಡಬಲ್ ನಮಗೆ ನೀರು ಬೇಕಾಗುತ್ತೆ. 5 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ನೋಡಿ, ಈಗ ಸ್ಟವ್ ಮೇಲೆ ಈ ಪಾತ್ರೆನ ಇಟ್ಕೊಂಡಿದ್ದೇನೆ. ಉರಿಯನ್ನು ಹೈ ಫ್ಲೇಮಲ್ಲಿ ಇಟ್ಬಿಡಿ. ನೀರು ಫಸ್ಟ್ ಬಿಸಿ ಆಗಬೇಕು. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕೋಬೇಕು. ನಾವು ಜೋಳದ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರಬಾರ್ದು ಇದು. ಹಿಟ್ಟು ಹಾಕಿದ ಕೂಡಲೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ನೀರು ಬಿಸಿ ಆಗ್ತಾ ಬಂದಾಗೆ ಹಿಟ್ಟು ಗಂಟಾಗುತ್ತೆ. ಅದಕ್ಕೆ ನಾವು ನೀರನ್ನು ಕುದೀಲಿಕ್ಕೆ ಇಡುವಾಗಲೇ 2 ಸ್ಪೂನಷ್ಟು ಹಿಟ್ಟನ್ನು ಹಾಕಿ ನೋಡಿ ನೀಟಾಗಿ ಕಲಿಸ್ಕೋಬೇಕು. ಹಾಗೆಯೇ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಬೇಡ. ಈಗ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಅದು ಕುಕ್ಕಿಂಗ್ ಆಯಿಲ್. ಮುದ್ದೆ ಗಂಟಾಗದೆ ಮೆತ್ತಗೆ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕುಕ್ಕಿಂಗ್ ಆಯಿಲನ್ನು ಹಾಕೊಂಡ್ರೆ. ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇನೇ ಇದು ಚೆನ್ನಾಗಿ ಕುದಿಯಲಿ. ಚೆನ್ನಾಗಿ ಕುದ್ದಿದ್ದೊಂಚೂರು ನೀರು ದಪ್ಪ ಆಗಬೇಕು, ಅಷ್ಟರ ತನಕ ಕುದಿಲಿಕ್ಕೆ ಬಿಟ್ಬಿಡೋಣ. ನೋಡಿ, ಚೆನ್ನಾಗಿ ನೊರೆ ಬಂದು ಇದು ಉಕ್ಕಬೇಕು. ಉಕ್ಕಿ ಒಂದು ಸ್ವಲ್ಪ ಚೂರು ದಪ್ಪ ಆಗಬೇಕು. ಈ ಉಕ್ಕಿದ ನಂತರ ಕೂಡ 1 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು. 1 ನಿಮಿಷ ಈ ಥರ ಕುದಿದು ಈ ನೀರೊಂಚೂರು ದಪ್ಪ ಆದ ನಂತರ ಉರಿಯನ್ನು ಕಮ್ಮಿಗಿಟ್ಕೊಳ್ಳಿ. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಈ ಹಿಟ್ಟನ್ನು ಹಾಕೊತಾ ಹೋಗಬೇಕು. ಮಿಕ್ಸ್ ಮಾಡ್ತಾನೇ ಇರಬೇಕು ನೀವು, ಕೈ ಬಿಡಬಾರ್ದು. ಮಿಕ್ಸ್ ಮಾಡ್ತಾನೇ ಇರಬೇಕು, ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಮೀಡಿಯಮ್ ಉರಿ ಇಟ್ಕೊಂಡೆ ಇದನ್ನ ಈ ಥರ, ಮೀಡಿಯಮ್ಗಿಂತ ಕಮ್ಮಿ ಉರಿ ಇಟ್ಕೊಂಡೆ ನೀಟಾಗಿ ಈ ಥರ ಮಗಿಸ್ಕೋಬೇಕು. ಒಂದ್ಸರಿ ಇಷ್ಟು ದಪ್ಪ ಬಂದ ನಂತರ ಇವಾಗ ಏನು ಮಾಡಬೇಕು ಅಂತಂದರೆ ಒಂದು ಮುಚ್ಚಳನ ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು 5 ರಿಂದ 10 ನಿಮಿಷ ನಾವಿದನ್ನ ಕಮ್ಮಿ ಉರಿಯಲ್ಲಿ ಅಂದರೆ ಈ ಸಿಮ್ಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಒಂದು 8 ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ದೇನೆ. ನೀವು ಅದರಿಂದನೇ ಏನು ಅಂತಂದರೆ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಬೇಕು. ಇನ್ನೊಂದು ಕಮ್ಮಿ ಉರಿ ಇಡಬೇಕು, ಜಾಸ್ತಿ ಉರಿ ಇಟ್ಕೋಬಾರ್ದು. ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈ ಥರ ಮಾಡಿದಾಗ ನೋಡಿ, ಕೈಗೆ ಜಾಸ್ತಿ ಅಂಟ್ಕೋಬಾರ್ದು. ಸೊ ಇದು ಬೆಂದಿದೆ. ಸ್ಟವನ್ನು ಬಂದ್ ಮಾಡೋಣ. ನೋಡಿ, ಒಂದ್ಸರಿ ಸ್ಟವ್ವಿಂದ ಇಳಿಸಿದ ನಂತರ ನೀವು ಮುಚ್ಚಳನ ತೆಗೆದಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿದೆಯಲ್ವಾ, ನಾವು ಇದನ್ನ ಚೂರು ತಣ್ಣಗಾಗಲಿಕ್ಕೆ ಬಿಡೋಣ. ಯಾಕಂತಂದರೆ ನಮಗೆ ಬಿಸಿ ಇರುವಾಗಲೇ ಮುದ್ದೆ ತುಂಬ ಕೈ ಸುಡುತ್ತೆ. ಒಂದು ಸ್ವಲ್ಪ ತಣ್ಣಗಾಗಲಿ. ಒಂಚೂರು ತಣ್ಣಗಾದ ನಂತರ ಒಂದು ಬೌಲ್ ಅಥವಾ ಮುದ್ದೆ ಮಾಡೋ ಇದಿರುತ್ತಲ್ವ, ಸೌಟು ಟೈಪ್ ಇರುತ್ತೆ, ಅದಕ್ಕೆ ಚೂರು ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ಹೀಗೆ ಈಗ ಸ್ವಲ್ಪ ಈ ಮುದ್ದೆ ಹಿಟ್ಟು ರೆಡಿಯಾಗಿದೆಯಲ್ವ, ಅದನ್ನ ತಗೊಂಡು ಈ ಬೌಲಿಗೆ ಈ ಥರ ಹಾಕೋಬೇಕು. ಕೈ ಬಿಸಿದ್ರೆ ನೋಡಿ, ಜಸ್ಟ್ ಬೌಲನ್ನು ಈ ಥರ ರೌಂಡಾಗಿ ಮಾಡಿಕೊಂಡ್ರು ಸೂಪರಾಗಿ ಮುದ್ದೆ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ಮೆಥಡ್ ಇದು. ನೋಡಿ, ಪರ್ಫೆಕ್ಟಾಗಿ ಜೋಳದ ಮುದ್ದೆ ರೆಡಿ ಆಗ್ತಾ ಇದೆ. ಎಷ್ಟು ಸೂಪರಾಗಿ ಮಾಡಿದ್ವಿ ನೋಡಿ. ಸ್ವಲ್ಪ ತಣ್ಣಗಾದರೆ ನಾವು ಕೈಯಿಂದ ಕೂಡ ಮಾಡ್ಬೋದು, ಆರಾಮ್ಸೆ ತಟ್ಬಿಟ್ಟು ಸೂಪರಾಗಿ ಬರುತ್ತೆ ನೋಡಿ. ನೋಡಿ, ಸೂಪರಾಗಿರುವಂಥ ಜೋಳದ ಮುದ್ದೆ ರೆಡಿಯಾಗಿದೆ. ಇದಕ್ಕೆ ಯಾವುದಾದ್ರೂ ಸೊಪ್ಪು ಸಾರು, ಈ ಥರದ್ದು ಬಸ್ಸಾರು ಈ ಥರ ಇದ್ದರೆ ಸೂಪರ್ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.